ಮಂದಾರ್ತಿ 2ನೇ ಮೇಳದ ಕಲಾವಿದ ಈಶ್ವರಗೌಡ ನಿನ್ನೆ ರಾತ್ರಿ ಮಹಿಷಾಸುರ ಪಾತ್ರ ಕೊನೆಯಾಗುತ್ತಿದ್ದಂತೆ ಸಂಪೂರ್ಣ ವೇಷ ಕಳಚುವ ಮುನ್ನ ಹೃದಯಾಘಾತದಿಂದ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸಾಗಿಸುವ ಮುನ್ನವೇ ಸಾವನ್ನಪ್ಪಿದ್ದಾರೆ. ಬುಧವಾರ ಮಧ್ಯರಾತ್ರಿ ಕುಂದಾಪುರದ ಸೌಡ ಸಮೀಪ ಈ ಘಟನೆ ನಡೆದಿದೆ. ಮಂದಾರ್ತಿ 2ನೇ ಮೇಳದ ಪ್ರತಿಭಾನ್ವಿತ ಕಲಾವಿದರಾಗಿದ್ದ ಇವರು ಶೃಂಗೇರಿ ಸಮೀಪದ ನೆಮ್ಮಾರ್ ನಿವಾಸಿಯಾಗಿದ್ದರು. ದೇವಿ ಮಾಹಾತ್ಮೆ ಪ್ರಸಂಗದಲ್ಲಿ ಮಹಿಷಾಸುರ ಪಾತ್ರ ಕೊನೆಯಾಗುತ್ತಿದ್ದಂತೆ ಸಂಪೂರ್ಣ ವೇಷ ಕಳಚುವ ಮುನ್ನವೇ ಹೃದಯಾಘಾತದಿಂದ ಕುಸಿದಿದ್ದಾರೆ. ಸಹಕಲಾವಿದರು ಆಸ್ಪತ್ರೆಗೆ ಸಾಗಿಸುವ ಮುನ್ನವೇ ಇಹಲೋಕ ತ್ಯಜಿಸಿದ್ದರು. ಈಶ್ವರಗೌಡ ಅವರು ಪತ್ನಿ, 2 ಪುತ್ರರನ್ನು ಅಗಲಿದ್ದಾರೆ. ಸಾಮಾನ್ಯ ಯೋಚನೆ ಮಾಡಬೇಡ. ಬ್ರಹ್ಮನಿಂದ ಹೊರಗಡೆ ಬಿಡ್ತೇವೆ. ಯಾರವರ? ಬ್ರಹ್ಮನವರ. ಬ್ರಹ್ಮ ಯಾರು? ನನ್ನ ಮಗ. ಇರಲಿ ಬಿಡು. ಅವನ ತಾಯಿ ನಾನು. ಅವನ ಹೊರಟಿರುವ ಕಾರಣಕ್ಕಾಗಿ ಹೀರ ಕೃತ್ಯದಲ್ಲಿ ಮುಂದುವರೆದಿದೆಯೋ ಇರುವರಿಗೆ ಮಾಡಿದ ಅಪರಾಧ ಆಗಿರುವುದಾಗಿ ಕ್ಷಮೆ ಯಾಚನೆ ಮಾಡಿದ್ರೆ ನಿನಗೆ ಬದುಕುವುದಕ್ಕೆ ದಾರಿ. ನಿನ್ನನ್ನು ಮಾಡಿ ಅಪ್ಪ ನಿನ್ನ ಸೊಕ್ಕೆ ನಿನಗೆ ಹೆದರಿಕೆ ಅಂತ ಯೋಚನೆ ಮಾಡಿದ್ಯಾ? ಹೆದರಿದಲ್ಲ, ನಿನಗೆ ಹೇಸಿದ್ದು. ಯಾಕೆ? ನೀನ್ ಯಾರು? ನಾರಿ. ನಿನ್ನನ್ನು ಕೊಂದೆ ಅಂತಾದ್ರೆ ನಾರಿ ಹತ್ತು ದರ್ಶನ ಬಾರಿಗೆ ಬರ್ತದೆ. ಈಗ ನೀನು ಮಾರಿ ಆದದಿದೆ, ನಾನು ಹೋರಿ ಹೋಗ್ತೇನೆ. ಹೋರಿ ಆಗುದಿಲ್ಲ.